ತೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಆದಾಯ ಹೆಚ್ಚಮಲ್ಪನ ಯೋಜನೆ ಕೈಕದೆತ್ತನುಂಡ ನಗರಾಭಿವೃದ್ಧಿ ಇಲಾಖೆದ್ದು 5 ಕೋಟಿ ರೂಪಾಯಿ ಅನುದಾನ ಕೋರ್ಪುಣೊಂದು ರಾಜ್ಯದ ನಗರಾಭಿವೃದ್ಧಿ ಮಂತ್ರಿ BS ಸುರೇಶ್ ಪಂತೆರು ಕುಡ್ಲದ ಎರ್ಮೆಕೆದುಟು ಅಂತಾರಾಷ್ಟ್ರೀಯ ನೀಂದನ ಕೆದು ಲೋಕಾರ್ಪಣೆ ಬೊಕ್ಕ ರಾಷ್ಟ್ರೀಯ ಹಿರಿಯರ್ನ ನೀಂದನ ಪಂತ ಉದ್ದೀಪನ ಮಲ್ತದು ಆರ್ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕುಡ್ಲ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ದ ನಿಲೆಟ್ ಕುಡ್ಲದ ಎರ್ಮೆಕೆದು ಕೈತಲ್ ಅಂತಾರಾಷ್ಟ್ರೀಯ ನೀಂದನ ಕೆದು ಲೋಕಾರ್ಪಣೆ ಮಲ್ಪುನ ಲೇಸ್ ಶುಕ್ರವಾರ ಅಟ್ಟಣೆ ಆದಿತ್ತಂಡು ರಾಜ್ಯ ನಗರಾಭಿವೃದ್ಧಿ ಮಂತ್ರಿ BS ಸುರೇಶ್ ನೀಂದನ ಕೆದು ಲೋಕಾರ್ಪಣೆ ಮಲ್ತಿರು ಐತ ಒಟ್ಟುಗು 14 ಮನೆ ರಾಷ್ಟ್ರೀಯ ಹಿರಿಯರ್ನ ನೀಂದನ ಪಂತನು ಉದಿಪನ ಮಲ್ತಿರು ಮಂತ್ರಿ BS ಸುರೇಶ್ ಪಾತಿರದು ಕುಡ್ಲಡ್ ಸ್ಮಾರ್ಟ್ ಸಿಟಿ ಯೋಜನೆ ದಡಿಟ್ ಆದಾಯ ಸೃಷ್ಟಿ ಮಲ್ಪನ ಯೋಜನೆ ಹೆಚ್ಚಾದ ಅಭಿವೃದ್ಧಿ ಕಾಮಗಾರಿಲಿನ ನಡಪಾದಂಡು ನನ್ನ ಮಿತ್ತಗ ಮಹಾನಗರ ಪಾಲಿಕೆ ಆದಾಯ ಹೆಚ್ಚ ಮಲ್ಪನ ಯೋಜನೆ ಕೈಕದೆತ್ತನೋಡು ಅಂಚನೆ ಯೋಜನೆ ಮಲ್ತಂಡ ನಗರಾಭಿವೃದ್ಧಿ ಇಲಾಖೆ 5 ಕೋಟಿ ರೂಪಾಯಿ ಅನುದಾನ ಕೊರ್ಪುಂಡು ರಾಜಕೀಯ ಓಟುಗು ಮಾತ್ರ ದೀವೊಂದು ಮಾತಿರ್ಲ ಸೇರ್ದು ಕುಡ್ಲ ನಗರನ್ನು ತಿರ್ಗಾಟ ಉದ್ಯಮದ ದಿಟ್ಟಿಡು ಅಭಿವೃದ್ಧಿ ಮಲ್ಪುಗಾಂದ್ ಮಂತ್ರಿ BS ಸುರೇಶ್ ಪಂಡಿರು ಪಕ್ಷಗಳ ಹಂಗಿಲ್ದೆ ನಾವೆಲ್ಲ ಜನಸೇವಕರಾಗಿ ಕೆಲಸ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇದಕ್ಕೂ ಮುಂಚೆ MLA ಆಗಿದ್ದಂಥ ಲೋಬೋ ಅವರು ಇನ್ನು ಉಳಿದ ಯಾವುದೇ MLAಗಳಿದ್ರು ಅವರೆಲ್ಲ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಈಗಿರುವಂಥ ಶಾಸಕರು ಸಹ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಇನ್ನು ಹಿಂಗೇನೆ ಮುಂದುವರಿಲಿ. ಯಾವತ್ತೂ ನಾನಾಗಲಿ ಸರ್ಕಾರ ಆಗಲಿ ನಿಮ್ಮ ಜೊತೆಗಿರ್ತದೆ. ಕಾರ್ಪೊರೇಷನ್ನು ಯಾವುದೇ ಪಕ್ಷ ಇರಲಿ, MLA ಯಾವುದೇ ಪಕ್ಷ ಇರಲಿ, ಇದು ಯಾವುದು ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡ ಬರಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿರುತ್ತದೆ. ವಿಧಾನಸಭೆ ಸಭಾಗುರು ಯುಟಿ ಖಾದರ್ ಪಾತಿರ್ದು ಇತ್ತೆ ಕುಟ್ಲ ಭಾರಿ ರಬಸುಡು ಅಭಿವೃದ್ಧಿ ಆವೊಂದುಂಡು ನಗರುಡು ನೀಂದುನಕ್ಕೆದು ಪಾಕ ಉಂಡು ಅಂಡ ಅಂತಾರಾಷ್ಟ್ರೀಯ ಮಟ್ಟದ ನೀಂದುನಕ್ಕೆದು ಕಟ್ಟುನವು ಪೆರ್ಮೆದ ವಿಚಾರ ಆದುಂಡು ರಾಷ್ಟ್ರೀಯ ಗೊಬ್ಬದ ಕೂಟದ ಒಟ್ಟುಗು ಸ್ವಲ್ಪ ಎಡ್ಡೆ ಗೊಬ್ಬದಕಲು ಮೂರ್ದು ಬರಡಂದು ಎಡ್ಡೆಪು ಬಯಕೇರು ಬಹುಶಃ ದೂರದರ್ಶಿತದ ಯೋಜನೆ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಸರ್ವರಿಗೂ ಕೂಡ ಪ್ರಯೋಜನ ಆಗುವಂಥ ಕೆಲಸ ಕಂಡು ಒಂದು ಯೋಜನೆ ಆಗ್ತದೆ ಎಂಬ ವಿಶ್ವಾಸ ನನಗೆ ಇದೆ. ನಮ್ಮಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಬಹುಶಃ ಅದು ಇಷ್ಟು ಸಮರ್ಥವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಆಗಿರಲಿಲ್ಲ. ಆ ಸ್ವಿಮ್ಮಿಂಗ್ ಪೂಲಿಗೆ ಮತ್ತು ನನಗೊಂದು ವಿಶೇಷವಾದ ಭಾವನಾ ಸಂಬಂಧ ಕೂಡ ಇದೆ. ಯಾಕೆಂತ ಹೇಳಿದರೆ ಆ ಸ್ವಿಮ್ಮಿಂಗ್ ಪೂಲನ್ನು ಅವತ್ತು ಅದನ್ನು ಕಟ್ಟಿದ್ದು ಕಾಂಟ್ರಾಕ್ಟರ್ ಆಗಿದ್ದದ್ದು ನನ್ನ ತಾಯಿಯ ತಂದೆಯವರು. ಆಗ ನಾನು ಸಣ್ಣದಿರುವಾಗ ಅಲ್ಲಿ ನೋಡುವಂಥ ವಿಚಾರ ಇತ್ತು. ಆವಾಗ ಅಜ್ಜ ಕಡಬಕಾರ್ ಕನ್ಸ್ಟ್ರಕ್ಷನ್. ಆದ ಕಾರಣ ಇವತ್ತೊಂದು ಐತಿಹಾಸಿಕ ಎಲ್ಲ ಮೂಲಭೂತ ಸೌಕರ್ಯ ಇರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಈಜು ಸ್ಪರ್ಧೆ ಏರ್ಪಡಿಸಬೇಕಾಗುವಂಥ ಎಲ್ಲ ಒಂದು ಸವಲತ್ತು ಇರುವಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಇವತ್ತು ಬಂದು ನಿಂತಿದ್ದಷ್ಟು ಮಾತ್ರ ಅಲ್ಲ, ನಮ್ಮ ಉದ್ದೇಶ ಏನಿದೆ, ಈ ಉದ್ದೇಶ ಏನಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಎಮ್ಮೆಕೆರೆಯ ಈ ಒಂದು ಪ್ರದೇಶದ ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲಿ ಸ್ವಿಮ್ಮಿಂಗ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈಜು ಸ್ಪರ್ಧೆಯಲ್ಲಿ ದೇಶಕ್ಕೆ ಗೌರವ ತರಬೇಕೆಂಬ ಉದ್ದೇಶ ನಮ್ಮೆಲ್ಲರ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಓಲ್ಲಾ ಇಜ್ಜಂದಿನ ಸಜ್ಜಿದ ನೀಂದಿನಕ್ಕಿದು ಜಿಲ್ಲೆದ ಕೇಂದ್ರ ಜಾಗೆ ಕುಡ್ಲಡಾಯಿನವು ನಿಜವಾದ್ಲ ಅಭಿವೃದ್ಧಿದ ಬಿಳಿಚಿಲು ನಂತರಡು ಬೇಕಾ ಮೇಲ್ಸಂಕ ಕಾಮಗಾರಿಗೆ ಪಂಚಾಂಗ ಪಾಡೆರುಂಡು ಕೇಂದ್ರ ಸರ್ಕಾರದ ಯೋಜನೆ ಅನುದಾನದ್ದು ಸ್ಮಾರ್ಟ್ ಸಿಟಿ ದಡಿಟ್ಟು ನನ್ನಲಾತ್ ಅಭಿವೃದ್ಧಿ ಕಾಮಗಾರಿಲು ನಡಪರೆ ಉಂಡು ಪಂಡಿರು. ಶೇಕಡಾವಾರು ಚಿಂತನೆಯಲ್ಲಿ ಹೊಸ ಪರಿಕಲ್ಪನೆ ಕಂಡಿರೋದ್ರಿಂದ ಕೇಂದ್ರ ಸರ್ಕಾರ ಈ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಈ ಎಲ್ಲ ಯೋಜನೆಗಳಾಗಿದ್ದಾವೆ ಅನ್ನುವಂಥದ್ದು ನನ್ನ ಆಶಯ. ಹಾಗಾಗಿ ನಾನು ನರೇಂದ್ರ ಮೋದಿ ಅವರು ಕಂಡಿರ್ತಕ್ಕಂಥ ಕನಸು ಅದನ್ನು ಕೊಟ್ಟಿರ್ತಕ್ಕಂಥ ವೆಂಕಯ್ಯ ನಾಯ್ಡು ಅವರು ಬಹಳ ಚಿಂತನೆ ಮಾಡಿ ಮಂಗಳೂರನ್ನು ಆಯ್ಕೆ ಮಾಡಿರೋದ್ರಿಂದ ಇವತ್ತು ಆ ನಂತರ ಬಂದಿರತಕ್ಕಂಥ ಶಾಸಕರುಗಳು ಎಲ್ಲರೂ ಇದಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿರೋದ್ರಿಂದ ಇವತ್ತು ಇದು ವೇಗ ಆಗಿದೆ. ಹಾಗಾಗಿ ಜನತೆಯು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ತುಂಬ ಕಡೆ ಎಕ್ವೇಷನ್ ಇತ್ತು, ನಗರದಲ್ಲಿ ಏನು ಸಮಸ್ಯೆ ಆಗಲಿಲ್ಲ. ಎಕ್ವೈರ್ ಮಾಡಿದಾಗ ಅವರಷ್ಟಕ್ಕೆ ಜಾಗ ಬಿಟ್ಟು ಕೊಡಲಿಕ್ಕೆ ತಯಾರಾದರು. ಕಾರ್ಪೊರೇಷನ್ ಜೊತೆ ಶಾಸಕರು ಕೂತು ಜನರ ಜೊತೆ ಸಂವಾದಗಳನ್ನು ಮಾಡಿದ್ರಿಂದ ಈ ಜಾಗಗಳನ್ನು ಬಿಟ್ಟು ಕೊಡ್ತಕ್ಕಂಥ ಪ್ರಯತ್ನಗಳಾಗಿರುವುದರಿಂದ ಜನರ ಸಹಕಾರದಿಂದ ಇದು ಯಶಸ್ವಿಯಾಗಿದೆ. ಅದಕ್ಕೆ ಈ ನಾಗರಿಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಆಗಿರ್ತಕ್ಕಂಥ ಈ ಅಂತಾರಾಷ್ಟ್ರೀಯ ಈಜುಕೊಳ ಮಂಗಳೂರಿಗೆ ಇದೊಂದು ಹೆಸರನ್ನು ತಂದುಕೊಡುತ್ತೆ.
ಮೇಯರ್ ಸುಧೀರ್ ಶೆಟ್ಟಿ, ಶಾಸಕರು ವೇದವ್ಯಾಸ್ ಕಾಮತ್, ಒತ್ತು ಮೇಯರ್ ಸುನೀತಾ, ಪಾಲಿಕೆ ಎದುರು ಪಕ್ಷದ ನಾಯಕರು ಪ್ರವೀಣ್ ಚಂದ್ರ ಆಳ್ವ, ಪಾಲಿಕೆ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ, ದುಂಬುದ ಮೇಯರ್ ದಿವಾಕರ್, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ಗುಬ್ಬದ ಕೂಟದ ಸಂಘಟಕರು ಪಾಲ್ಗೊಂಡಿರು. ಉತ್ತರಾಖಂಡದ ಉತ್ತರ ಕಾಶಿ ಸಿಲ್ಕ್ಯಾರೋಡು ಕಟ್ಟೊಂದು ಪುನಃ ಹಂತದ ಸುರಂಗೋಡು ತಿಕ್ಕಲ್ ದಿನ 41 ಜನ ಕಾರ್ಮಿಕರನ್ನು ಬಚಾವ್ ಮಲ್ಪನ ಕಾರ್ಯಾಚರಣೆ ಗುರುವಾರಗೂ 12ನೇ ದಿನಕ್ಕೂ ಕಾರ್ದಿತ್ತು. ಕಾರ್ಮಿಕರನ್ನು ಮುಟ್ಟರೆ ಗುರುವಾರದ್ದು ಬೊಕ್ಕ 14 ಗಂಟೆ ಬೋಡಾವೊಂದು ಲೆಕ್ಕ ಪಾಡ್ತಿರು. ಉತ್ತರಾಖಂಡ ರಾಜ್ಯದ ಸುರಂಗೋಡು ತಿಕ್ಕಲ್ದಬೂರ್ನ ಕಾರ್ಮಿಕರನ್ನು ಬಚಾವ್ ಮಲ್ಪನ ಕಾರ್ಯಾಚರಣೆ ಗುರುವಾರ 12ನೇ ದಿನ ಆದಿತ್ತದು. 5 ಬೊಕ್ಕ 14 ಗಂಟೆ ಬೋಡಾವು 41 ಜನ ಕಾರ್ಮಿಕರನ್ನು ಲೆತ್ತೊಂದು ಬರಿಯರೆ ಮಾರ್ಗ ಮಲ್ಪನ ಕುರೆಯುನ ಯಂತ್ರಗೂ ಅಡ್ಡ ತಿಕ್ಕಿನ ಕರ್ಬದ ಜಾಲರಿನ ಗುರುವಾರ ದಿತ್ತಪಾಡ್ದನೆಂದು ಪ್ರಧಾನಿ ಕಾರ್ಯಾಲಯದ ದುಂಬುದ ಸಲಹೆಗಾರರು ಭಾಸ್ಕರ್ ಕುಲ್ಬೆ ತೆರಿಪಾದಿರು. ಪೈಪ್ ಉಲಾಯಿನ ಕ್ಲಾಸ್ಟ್ರೋಫೋಬಿಕ್ ವಾತಾವರಣಡು ಜಾಲರಿ ದಿಪ್ಪುನ ಬಾರಿ ಕಷ್ಟ ಆದಿತ್ತನು. ಐಕ್ 6 ಗಂಟೆ ಪೊರ್ತು ಅಂಡ ಎಡ್ಡ ಸುದ್ದಿ ಪಂಡ 45 ಮೀಟರ್ ಕುರಿ ನೀಡಿದ ಬೊಕ್ಕ ಅಡ್ಡಿ ಆಯ್ನೇನು ದಿತ್ತಪಾಡ್ದಂದು ಕುಲ್ಬೆ ಸುದ್ದಿಗಾರರಿಗೆ ತೆರಿಪಾದಿರು. ಇತ್ತೆ ಪೈಪ್ ಲೈನ್ 45 ಮೀಟರ್ ಹಿಡಿದು ಹೆಚ್ಚ ದುಂಬು ಕೊನೆರೆ ವೆಲ್ಡಿಂಗ್ ಮಲ್ತದು ಪೈಪ್ ಜೋಡಿಸವನ ಕಾರ್ಯ ಶುರುವಾತಂಡು. ಕುರಿಯುನ ಕಾರ್ಯ ಬೇಗ ಶುರುವಾಪುಂಡು ತೆರಿಪಾದಿರು. ಕಾರ್ಮಿಕರ ನಡೆ ಮುಟ್ಟರೆ ಇಡೀ ಕಾರ್ಯಾಚರಣೆ ಮುಗಿಯರೆ ಗುರುವಾರ ಹಿಡಿದು ಬೊಕ್ಕ 14 ಗಂಟೆ ಮುಟ್ಟ ಬೋಡು. 5 ಬೊಕ್ಕ ಕಾರ್ಮಿಕರೇನು ಒರಿಯೊರಿಯನೆ ಪಿದೈ ದೆಪ್ಪರೆ 3 ಗಂಟೆ ಬೋಡಾವು. ಅವೇನು NDRF ಸಾಯೋಡು ಮಲ್ಪುಣುಂದು ಕುಲ್ಬೆ ಪಂತೆರು. ಸುಪ್ರೀಂ ಕೋರ್ಟ್ದ ಕಡೀರ್ದ ಪುಂಜವು ನ್ಯಾಯಾಧೀಶರು ಎಂ ಫಾತಿಮಾ ಬೀವಿ ಗುರುವಾರ ತೀರಿಯರು. ಅರೆಗೂ ಸ್ವಲ್ಪ 40 ವರ್ಷ ಪ್ರಾಯ ದಂಗದಿತ್ತಲು. ಆರು ತಮಿಳುನಾಡದ ರಾಜ್ಯಪಾಲರಾದ್ಲ ಸೇವೆ ಸಂದಾದರು. ಸ್ವಲ್ಪ 40 ವರ್ಷ ಪ್ರಾಯದ ಎಂ ಫಾತಿಮಾ ಬೀವಿಯರ್ನ ಆರೋಗ್ಯ ಕೆಟ್ಟದು ಕೊಲ್ಲಂದ ಖಾಸಗಿ ಆಸ್ಪತ್ರೆಗೂ ಅಡ್ಮಿಟ್ ಮಲ್ತಿದ್ದರು. ಅಂಡ ಆರು ತೀರಿಯರಿಂದ ಕುಟುಂಬದಕ್ಕೂ ಗುರುವಾರ ತಿರಿಪಾದರು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಯಿನ ದೇಶದ ಸುರುತ ಪುಂಜವು ಫಾತಿಮಾ ಆದಿತ್ತದು. ದೇಶದ ಮಿತ್ತ ಮಟ್ಟದ ನ್ಯಾಯಾಂಗಗೂ ದೀನ ಸುರುತ ಮುಸ್ಲಿಂ ಪುಂಜವು ಪನ್ಪುನ ಪೆರ್ಮೆಗ್ ಸಂದಿದ್ದರು. ಫಾತಿಮಾ ಬೀವಿ ಸಾರಥವರ್ಮನುತ್ತ 27 ಏಪ್ರಿಲ್ 30 ಕೇರಳದ ಪಟ್ಟಣಂ ತಿಟ್ಟಡು ಪುಟ್ಟಿಯರು. ಸಾರಥವರ್ಮನುತ್ತ 56 ಬಾರ್ ಕೌನ್ಸಿಲ್ ಪರೀಕ್ಷೆಡು ಮಿತ್ತ ಸ್ಥಾನ ಪಡೆದು ಬಂಗಾರದ ಪದಕದ ತೊನ್ನ ಸುರೂತ ಪೊಂಜೋ ಪಂಪನ ಪುದರ್ಗ್ ಸಂದಿಯರು. ಕೇರಳಡು ವಕೀಲರಾದ ಕೆಲಸ ಶುರು ಮಲ್ತದು. ಸಾರಥವರ್ಮನುತ್ತ 74 ಜಿಲ್ಲಾ ಬೊಕ್ಕ ಸೆಷನ್ಸ್ ನ್ಯಾಯಾಧೀಶರಾಯರು. ಸಾರಥವರ್ಮನುತ್ತ ಎನ್ಪೆಟ್ಟು ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯ ಮಂಡಳಿ ಸೇರ್ದು ಸಾರಥವರ್ಮನುತ್ತ 83 ಹೈಕೋರ್ಟ್ ನ್ಯಾಯಾಧೀಶರಾದ ಸಾರಥವರ್ಮನುತ್ತ 81 ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಯರು. ಸುಪ್ರೀಂ ಕೋರ್ಟ್ದ ನ್ಯಾಯಾಧೀಶರಾಯಿನ ಸುರೂತ ಪುಂಜವು ಏಷ್ಯಾದ ದೇಶುಲಡೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಯಿನ ಸುರೂತ ಪುಂಜವು ಪಂಪನ ಕೀರ್ತಿಗ ಸಂದಿನಾರು ಫಾತಿಮಾ ಬೀವಿ. ಸಾರಥವರ್ಮನುತ್ತ 93 ಸೇವೆ ಅಕೇರಿ ಆಯ್ಬೊಕ್ಕ ರಾಷ್ಟ್ರೀಯ ಮಾನವ ಹಕ್ಕಲಿನ ಆಯೋಗದ ಸದಸ್ಯರಾದ 5 ಬೊಕ್ಕ ತಮಿಳುನಾಡದ ರಾಜ್ಯಪಾಲರಾದ ಸೇವೆ ಸಂದಾಯರು. ರಾಜೀವ್ ಗಾಂಧಿನ ಕೆರ್ನ ಕೇಸಡು 4 ಅಪರಾಧಿಲಿನ ಕ್ಷಮಾದಾನ ಅರ್ಜಿನದಿತ್ತನೊಂದೆ ಇನ್ಕಾರ ಮಲ್ತಿನ ಫಾತಿಮಾ ಬೇವಿ ತಮಿಳುನಾಡು ರಾಜ್ಯಪಾಲ ಅಧಿಕಾರಿಗೂ ರಾಜಿ ಕೊರಿಯರು. ಪ್ರತಿ ಒಂಜಿ ಕಂಬಳಗೂ ಸರ್ಕಾರ ಕಮ್ಮಿ ಪಂಡ 25 ಲಕ್ಷ ರೂಪಾಯಿ ಕೊರುಡು. ಏರುಕ್ಲಿನ ಯಜಮಾನರಿಗೂ ಏರು ಸಾಂಕುನ ಅರ್ಧ ಖರ್ಚಿನ ಕೊರುಡು ಹೊಳೆ ನರಸೀಪುರ ಶಾಸಕರು HT ರೇವಣ್ಣ ಒತ್ತಾಯ ಮಲ್ತಿದರು. ಬೆಂಗಳೂರು ಕಂಬಳಗು ಪೋಪುನ ಏರುಕ್ಲಿನ ಯಜಮಾನರೇನು ಹಾಸನುಡು ಎದುಕೊನ್ನ ಕಾರ್ಯಕ್ರಮಟ್ಟು ಆರ್ಪಾತಿರಿಯರು. ನಮ್ಮ ಕಂಬಳ ಸಮಿತಿ ಬೆಂಗಳೂರುದ ನಿಲೆಟ್ಟು ಬೆಂಗಳೂರು ಅರಮನೆ ಮೈದಾನುಡು ಪುತ್ತೂರು ಶಾಸಕರು ಅಶೋಕ ಕುಮಾರ್ ರೈ ದುಂಬಾಳ್ತೆಡು ಇತಿಹಾಸಡು ಸುರುತ ಸರ್ತಿ ನವೆಂಬರ್ 25-26 ಜೋಡು ಕರೆ ಕಂಬಳ ಅಟ್ಟಣೆ ಮಲ್ತಿದರು. ಗುರುವಾರ ದಕ್ಷಿಣ ಕನ್ನಡ ಜಿಲ್ಲೆದ ಉಬಾರಡ್ದು ಲಾರಿಲಿಡು ಪಿದಾಡ್ನ ಎರುಕ್ಲಿಗ್ ಹಾಸನುಡು ವಿಶ್ರಾಂತಿಗ್ ವ್ಯವಸ್ಥೆ ಮಲ್ತದಿತ್ತದು. ಅಲ್ಪ MRG ಗ್ರೂಪದ ಗುರುಕಾರ್ಯರು ಪ್ರಕಾಶ್ ಕೆ ಶೆಟ್ಟಿ ದುಂಬಾಳ್ತೆಡು ಕರಾವಳಿ ಮಿತ್ರ ಮಂಡಳಿ ಎದುಕೊನ್ನ ಕಾರ್ಯಕ್ರಮಾದಿದ್ದಿತ್ತಂಡು.
ಬೆಂಗಳೂರು ಕಂಬಳ ಸಮಿತಿದ ಮರ್ಯಾದೆ ಗುರ್ಕಾರಿರ್ಲ ಆದುಪುನ ಪ್ರಕಾಶ್ ಶೆಟ್ಟಿ ನಮ್ಮ ಕುಡ್ಲದೊಟ್ಟುಗು ಪಾತಿರ್ದು ಕರಾವಳಿ ಭಾಗದ 18 ಲಕ್ಷ ಜನ ಬೆಂಗಳೂರುಡುಲ್ಲೇರು ಅಕ್ಲೆಗ ಅವಲು ಕಂಬಳ ನಡಪುನವು ಭಾರಿ ಖುಷಿ 8 ಗಂಟೆ ಜರ್ನಿ ಮಲ್ತದು ಹಾಸನಗು ಎರುಕುಲು ಬೈದ 25-26 ಕಂಬಳಡು ಮಾತಿರ್ಲ ಪಾಲ್ದೆತನುಡುಂದು ಕೇನೊಂದೆರು ಹಾಸನದ ಶಾಸಕರು ಸ್ವರೂಪ್ ಪ್ರಕಾಶ್ ಪಾತಿರ್ದು ಕುಡ್ಲ ಪಂಡ ಎಂಕ್ಲಿಗೆ ಭಾರಿ ಪ್ರೀತಿ ತಾನು ಅಲುಷಸಿಡು ಕಲ್ತಿದೆ ಒಡಿಪುಡು ಭೂತದ ಕೋಲ ತೂವೊಂದಿತ್ತೆ ಮಂಗಳೂರು ಜನ ಪ್ರೀತಿ ವಿಶ್ವಾಸದ ಕುಲುಂದು ಪಂಡಿರು ಕರಾವಳಿ ಮಿತ್ರ ಮಂಡಳಿ ಅಟ್ಟಣೆ ಮಲ್ತಿನ ಸಭಾ ಕಾರ್ಯಕ್ರಮಟು ಡಾಕ್ಟರ್ ವನಿತಾ ಮಾತಿರೆಲ್ಲ ಎತ್ಕೊಂಡಿರು ಹೊಳೆ ನರಸೀಪುರ ಶಾಸಕರು ಎಚ್ಡಿ ರೇವಣ್ಣ ಹಾಸನ ಶಾಸಕರು ಸ್ವರೂಪ್ ಪ್ರಕಾಶ್ ಬೊಕ್ಕ ಕಂಬಳ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ಪ್ರಕಾಶ್ ಕೆ ಶೆಟ್ಟಿ ಇಂಚ ಮಾತಾ ಬಿನ್ನೆರೆಗೂ ಮರ್ಯಾದೆ ಮಲ್ತೆರು ಎಚ್ಡಿ ರೇವಣ್ಣ ಕಾರ್ಯಕ್ರಮವನ್ನು ಉದಿಪನ ಮಲ್ತೆರು ತುಳುನಾಡಿಡ್ದು ಏರುಕ್ಲಿನ ಕನತಿನ ಮಾತಾ ಏರುಕ್ಲಿನ ಯಜಮಾನರಿಗೂ ಶಾಲ್ ಪಾಡ್ದು ಮರ್ಯಾದೆ ಮಲ್ತೆರು ಕಾರ್ಯಕ್ರಮಟ್ಟು ಪ್ರಕಾಶ್ ಕೆ ಶೆಟ್ಟಿ ಪಾತಿರ್ದು ಏರುಕ್ಲೆಗ್ ತೆನಸು ಮಾತ್ರ ಆತ್ ನೀರಲ್ನ ಊರುಡ್ದೇ ಕನದಿರು ಜೋಕ್ಲೆಡ್ ಹೆಚ್ಚ ಪ್ರೀತಿಡು ಏರುಕ್ಲೆನ ಸಾಂಕುವೆರು ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡು ಸುತ್ತು ಬತ್ತದು 8 ಗಂಟೆ ಪ್ರಯಾಣ ಮಲ್ತದು ಏರುಕ್ಲಿನ ಕನತದಿರು ಪಂಡ ಮಲ್ಲ ಸಂಗತಿ ಅನಂತಾನಂತ ವಂದನೆರು ಬೆಂಗಳೂರು ಕಂಬಳೋಡು ಮಾತಿರ್ಲ ಪಾಲ್ದೆತನುಡುಂದು ಕೇನುಂಡೆರು ಎಚ್ಡಿ ರೇವಣ್ಣ ಪಾತಿರ್ದು 200 ಜನಕ್ಕೂ ತಮ್ಮನ ಬಲ್ಪೊಡುಂದು ಪ್ರಕಾಶ್ ಶೆಟ್ಟಿ ಬಯಕದೆರು ಸನ್ಮಾನ ಆತ ಸುಲಭತ್ 3 ವರ್ಷಲಿಡ್ದು ಸರ್ಕಾರ ಒಂಜಿ ಕಂಬಳಗೂ 5 ಲಕ್ಷ ರೂಪಾಯಿ ದಂಚ ಕೊರೊಂದುಂಡು ಒಂದು ಯಾವಂದು ಕಮ್ಮಿ ಪಂಡ 25 ಲಕ್ಷ ಕೊರುಡುಂದು ಒತ್ತಾಯ ಮಲ್ಪೆ ಏರ್ಗೆಂದುವೆರ ಅಕ್ಲಿನ ಕುಟುಂಬಗೂ 5 ಲಕ್ಷ ರೂಪಾಯಿ ಕೊರುಡು ಏರು ಸಾಂಕುನ ಯಜಮಾನರಿಗೂ ಸಾಂಕುನ ಅರ್ಧ ಖರ್ಚಿನ ಕೊರುಡು ಕರಾವಳಿದಕುಲು ಸ್ವಂತ ಕಾಸಿಡು ಬೆನ್ಪನಕುಲು ಮಾತಾ ದೈವ ಶಕ್ತಿಲು ಅವಲುಲ್ಲ ಅಕುಲು ನೀರು ಕರೆಂಟ್ ಮಾರ್ಗ ಕೊರ್ಲೆಂದು ಕೇನ್ಮೇರು ಬೆತದಾಲ ಕೇನ್ನೊಕುಲತ್ತಂದು ಎಚ್ಡಿ ರೇವಣ್ಣ ಪಂಡೆರು ಎಚ್ಡಿ ರೇವಣ್ಣ ಲೆಕ್ಕೊಡು ಪ್ರಕಾಶ್ ಕೆ ಶೆಟ್ರಿಗೂ ತಮ್ಮನದ ಮರ್ಯಾದೆ ಮಲ್ತೆರು ಕರಾವಳಿ ಮಿತ್ರ ಮಂಡಳಿದಕುಲು ಸತ ತಮ್ಮನದ ಮರ್ಯಾದೆ ಮಲ್ತೆರು ಹಾಸನದ ಶಾಸಕರು ಸ್ವರೂಪ್ ಪ್ರಕಾಶ್ ಕಂಬಳ ಸಮಿತಿದ ಕಾರ್ಯಗುರ್ಕಾರ್ಯರು ಪ್ರವೀಣ್ ಅಂಚನ್ ಒತ್ತುಗುರ್ಕಾರ್ಯರು ಉಪೇಂದ್ರ ಶೆಟ್ಟಿ ತೀರ್ಪುಗಾರರು ರಾಜೀವ ಶೆಟ್ಟಿ ಸಂಚಾಲಕರು ರಾಜೇಶ್ ಶೆಟ್ಟಿ ಅಮೋಘ ಟಿವಿದ ಗುರ್ಕಾರ್ಯರು ಪ್ರಮೋದ್ ಪತ್ರಕರ್ತರ ಸಂಘ ಹಾಸನದ ಗುರ್ಕಾರ್ಯರು ಬಾಲಗೋಪಾಲ ಹಾಸನದ ಕೆಎಂಎಫ್ ಗುರ್ಕಾರ್ಯರು ಹೊನ್ನಾಲಿ ಸತೀಶ್ ಎಂಡಿ ಮಹೇಶ್ ಜಯರಾಜ್ ಹೆಗ್ಡೆ ಮೋಹಿತ್ ರೈ ಜಿಲ್ಲಾಧಿಕಾರಿ ನಗರಸಭೆ ಕಮಿಷನರ್ ಇಂಚ ಪಾಕಜನ ನಾಯಕರು ಅಧಿಕಾರಿಗಳು ಪಾಲ್ಗೊಳ್ಳಿದರು. ನಮ್ಮ ಕರಾವಳಿ ಭಾಗದವರು ಸುಮಾರು ಒಂದು 18 ಲಕ್ಷ ಜನ ಬೆಂಗಳೂರಿನಲ್ಲಿ ಇವತ್ತು ಇದ್ದಾರೆ. ಅವರೆಲ್ಲರಿಗೂ ಒಂದು ಅಪರ್ಚುನಿಟಿ ಇದು. ಈ ಕಂಬಳ ಭಾಳ ಸಾಕಷ್ಟು ಜನಕ್ಕೆ ಇಲ್ಲಿ ನಮ್ಮ ಮಂಗಳೂರು ಕಡೆ ನೋಡಲಿಕ್ಕೆ ಆಗಿಲ್ಲ. ಈ ಮಂಗಳೂರಿನಿಂದ ನಾವು ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದೇವೆ. ಈ ಕಂಬಳ ಮೊದಲನೇ ಬಾರಿಯಾಗಿ ಎಲ್ಲ ಕೋಣಗಳ ಯಜಮಾನರು ಎಲ್ಲ ಸೇರಿ ಇವತ್ತೊಂದು ಒಳ್ಳೆ ದೊಡ್ಡ ಮನಸ್ಸು ಮಾಡಿಕೊಂಡು ಅವರು ಇಷ್ಟು ದೊಡ್ಡ 8 ಗಂಟೆ ಜರ್ನಿ ಮಾಡಿಕೊಂಡು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ಕಂಬಳದ ಕೋಣೆಗಳೆಲ್ಲ ಹಾಸನದಲ್ಲಿ 4 ಗಂಟೆ ರೆಸ್ಟ್ ತಗೊಂಡು ಅದಕ್ಕೆ ಆಹಾರವನ್ನೆಲ್ಲ ಕೊಟ್ಟು ಆಮೇಲೆ ಬೆಂಗಳೂರಿಗೆ ತೆರಳಲಿದೆ. ಎಲ್ಲರೂ ಬೆಂಗಳೂರಿನ ನೋಡ್ತಾ ಇದ್ದಾರೆ. 25-26ನೇ ತಾರೀಕು ಇದೇ ತಿಂಗಳು ಬೆಂಗಳೂರು ನಡೆಯುವ ಕಂಬಳಕ್ಕೆ ಎಲ್ಲರೂ ಇಲ್ಲಿ ಹಾಸನದವರು ಎಲ್ಲರೂ ಬರಬೇಕಾಗಿ ನನ್ನ ಸರ್ಕಾರ ಈಗಾಗಲೇ 3 ವರ್ಷಗಳಿಂದ ಒಂದು ಕಂಬಳಕ್ಕೆ 5 ಲಕ್ಷ ರೂಪಾಯಿ ಅಂತ ಏನೋ ಮಾಡಿದ್ದಾರೆ ಅಂತ ಪ್ರಕಾಶ್ ಶೆಟ್ಟಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕನಿಷ್ಠ ಒಂದು ಕಂಬಳ ನಡೆಸೋದಕ್ಕೆ ಸರ್ಕಾರ ಯಾವ್ಯಾವಕ್ಕೂ ಕಳೀತಾರೆ. ಕನಿಷ್ಠ ಒಂದು 25 ಲಕ್ಷ ಕೊಡಬೇಕು ಸರ್ಕಾರನಂತ ಒತ್ತಾಯ ಮಾಡ್ತಾರೆ. ಮತ್ತೆ ಯಾರು ಕಂಬಳದಲ್ಲಿ ಗೆಲ್ತಾರೆ ಆ ಕುಟುಂಬಕ್ಕೆ ಒಂದು 5 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ. ಯಾರು ಕಂಬಳದ ಮಾಲೀಕರಿರ್ತಾರೆ ಅವ್ರಿಗೂ ಒಂದು ಸರ್ಕಾರ ಅವ್ರಿಗೇನು ಖರ್ಚಾಗುತ್ತೆ ಅದರಲ್ಲಿ ಒಂದು ಅರ್ಧ ಭಾಗ ಹಣನ ಸರ್ಕಾರ ಕೊಡುವಂತ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಮೊದಲನೇ ಬಾರಿಗೆ ನಮ್ಮ ಏನು ಕಂಬಳದ ಕೋಣಗಳನ್ನೆಲ್ಲ ನಮ್ಮ ಹಾಸನಕ್ಕೆ ತಗೊಂಡು ಹಾಸನನ್ನ ನನ್ನ ಒಂದು ಪುಣ್ಯ ಅಂತಲೂ ಕೂಡ ಭಾವಿಸ್ತೀನಿ. ಯಾಕೆಂದ್ರೆ ಮೊದಲನೇ ಬಾರಿ ನಾನು ಶಾಸಕನಾಗಿದ್ದೀನಿ. ಮೊದಲನೇ ಬಾರಿ ಕಂಬಳದ ಕೋಣೆಗಳು ಕೂಡ ನಮ್ಮ ಹಾಸನ ನಗರದ ಒಳಗಡೆ ಬಂದು ಎಲ್ಲರೂ ಕೂಡ ಹಾಸನ ನಗರದ ಎಲ್ಲ ಜನತೆಗೂ ಕೂಡ ಒಂದು ಪ್ರದರ್ಶನ ಕೂಡ ಮಾಡಿದ್ರಿ. ತಾವೆಲ್ಲರೂ ಕರಾವಳಿ ಭಾಗದವರು ಈ ಒಂದು ಜನಪದ ಒಂದು ಕಂಬಳದ ಒಂದು ಇದರಲ್ಲಿ ಕೂಡ ಒಗ್ಗಟ್ಟು ಎಲ್ಲ ಪ್ರತಿಯೊಂದು ಜಾತಿ ಜನಾಂಗದವರು ಕೂಡ ತಾವು ಒಗ್ಗಟ್ಟಿನಿಂದ ತಗೊಂಡು ಹೋಗ್ತಾ ಇದ್ರಿ. ತಮ್ಮೆಲ್ಲರಿಗೂ ಕೂಡ ಕರಾವಳಿ ಭಾಗದ ಜನರು ಕೂಡ ತಾವೆಲ್ಲ ತುಂಬ ಹೃದಯಗಳು ಎಲ್ಲರೂ ಕೂಡ ಅನಂತ ಧನ್ಯವಾದಗಳು ಕೂಡ. ಗುರುವಾರ ಬಯ್ಯರ್ ದಿಂಚಿ ಮುಗಲ್ ಕಬಿದಿತ್ತದು ಶುಕ್ರವಾರ ಮಧ್ಯಾಹ್ನ ಕುಡ್ಲಾಡುವಂತೆ ಬರ್ಸಬೈದನು ಒಡಿಪು ಕಾಪು ಹೆಬ್ರಿ ಕುಂದಾಪುರ ಇಂಚ ಕೆಲವು ಕಡಿಟು ಅರ್ಧ ಗಂಟೆ ಬರ್ಸಬತ್ತಿನ ಬಗಿಟ್ಟು ವರದಿಯಾತನು. ಈ ಸರ್ತಿ ಜಾರ್ದೆ ತಿಂಗೊಳುಡೆ ಭಾರಿ
ಬಾರಿ ಸೆಕೆತ ಅನುಭವ ಆವೊಂದುಂಡು. ಈ ಸರ್ತಿ ಈ ಚಿತ್ರ ಮರ್ಯಾಲ ಆದಿತ್ತಂಡು. ಬರ್ಸ ಬರಡಾಯಿನ ಪೊಟ್ಟುಡು ಬರ್ಸ ಬೈದಿಜಿ ಕಾಲುಗು ಸರಿಯಾದ ಬರ್ಸ ಬರಂದೆ ಬೆನ್ನಿ ಸಾಗುಲಿದಕ್ಲೆಗ್ ಕಷ್ಟ ಆದಿತ್ತಂಡು. ಕೇರಳ, ಕರ್ನಾಟಕ, ತಮಿಳುನಾಡು ರಾಜ್ಯಲಡ್ ರಡ್ಡು ದಿನ ಬರ್ಸ ಬರ್ಪುನ ಬಗೆಟ್ಟು ವರದಿ ಆದಿತ್ತಂಡು. ಗುರುವಾರ ಬೈಯಡ್ದೆ ಪಾನ ಒಂಜಿನ ಮೂನೆ ಇತ್ತದು ಶುಕ್ರವಾರ ಕಾಣಿಡ್ದೆ ಮುಗಲ್ಕ ಬಿದ್ದಿತ್ತಂಡು. ಒಡಿಪು ಕಾಪು ಹೆಬ್ರಿ ಕುಂದಾಪುರದ ಕೆಲವು ಕಡಿಟ್ಟು ಅರ್ಧ ಗಂಟೆದಾತ ಪೊರ್ತು ಬರ್ಸ ಬೈದಂಡು. ಒಡಿಪುಡು ಕರಿನಾ ರಡ್ಡು ವಾರಡು ಸೆಕೆ ಹೆಚ್ಚಾದಿತ್ತಂಡು. ಕುಡ್ಲಡ ಮಧ್ಯಾಹ್ನ ತೆಡಿಲು ಸ್ವರಲ್ ಅಕ್ಕಾದಂಡು ಒಂತೆ ಬರ್ಸ ಬೈದಂಡು. ಜಾರ್ದೆ ತಿಂಗುಳ್ಡೆ ಸೆಕೆ ಹೆಚ್ಚಾದಿತ್ತದು ಶುಕ್ರವಾರ ಕಾಣಿಡ್ದೆ ಮುಗಲ್ಕ ಬಿದ್ದಿತ್ತಂಡು. ಹವಾಮಾನ ಇಲಾಖೆ ಬರ್ಸದ ಸೂಚನೆ ಕೊಡ್ದಿತ್ತದು. ಬೆಂಗಳೂರು ಬೊಕ್ಕ ತುಳುನಾಡು ಡೋರ್ಮಿಲ ಅಲರ್ಟ್ ಸಾರ್ದಂಡು. ಮೀನು ಪತ್ತನಕ್ಕಲು ಕಡಲಿಗೆ ಜಪ್ಪಂದಿನಂಚ ಜಾಗ್ರತೆ ಪಂತಂಡು. ಕುಡ್ಲದ ರವೀಂದ್ರ ಕಲಾಭವನೋಡು ನಡತೊಂದುಪ್ನ ಯಕ್ಷಾಂಗಣ ಕುಡ್ಲದ ತಾಳಮದ್ದಳಿ ಸಪ್ತಾಹುಡು 5ನೇ ದಿನ ಗುರುವಾರ ಕರೆದು ಪೋಯಿನ ಎಕೆ ನಾರಾಯಣ ಶೆಟ್ಟಿ ಬೊಕ್ಕ ಎಕೆ ಮಹಾಬಲ ಶೆಟ್ಟಿ ನೆಂಪದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಯಕ್ಷಾಂಗನ ಕುಡ್ಲ ಕರ್ನಾಟಕ ಯಕ್ಷ ಭಾರತಿ ಪುತ್ತೂರು ಬೊಕ್ಕ ಕುಡ್ಲ ವಿಶ್ವವಿದ್ಯಾನಿಲಯದ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಒಟ್ಟು ಸೇರಿಕೆಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನಡು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಶ್ರೀ ಹರಿಚರಿತ್ರೆ ಏಕಾದಶಿ ಸರಣಿ ಯಕ್ಷಗಾನ ತಾಳಮದ್ದಳಿ ಸಪ್ತಾಹ 11ನೇ ವರ್ಷದ ನುಡಿ ಪರ್ವ ಕುಡ್ಲ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನಡು ನಡತೊಂದಿಸದು 5ನೇ ದಿನ ಎಕೆ ನಾರಾಯಣ ಶೆಟ್ಟಿ ಬೊಕ್ಕ ಎಕೆ ಮಹಾಬಲ ಶೆಟ್ಟಿ ನೆಂಪುದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಯಕ್ಷಾಂಗಣದ ಕಾರ್ಯಗುರ್ಕಾರ್ಯರು ಭಾಸ್ಕರ್ ರೈ ಕುಕ್ಕುವಳ್ಳಿ ಎದುಕೊಂದು ಸುರುತ ಪಾತೆರ ಪಂಡೆರು. ಮೋಹನ್ ಮೋಟಾರ್ಸ್ ಯಜಮಾನರು ಕರೆದು ಪೋಯಿನ ಎಕೆ ನಾರಾಯಣ ಶೆಟ್ಟಿನ 60 ಎಕೆ ಜಯರಾಮ ಶೇಖಾ ಕಾರ್ಯಕ್ರಮ ಉದಿಪನ ಮಲ್ತೆರು. ಜಯರಾಮ ಶೇಖ ಕರೆದು ಪೋಯಿನ ಇರುವೆರೆಲ್ಲ ನೆಂಪು ಮಲ್ತೊಂದು ಪಾತೆರ್ದು ತಾನು ಈ ಮಟ್ಟಗೂ ಬುಳಿಯುಡುಂದಾಂಡ ಐಕ ಮೂರ್ತ ಸ್ವರೂಪ ಕೊರ್ನಾರು ತಮ್ಮಲೆ ಏಕೆ ನಾರಾಯಣ ಶೆಟ್ಟಿ ಟೈಲರ್ ಬೇಲೆ ಮಲ್ತೊಂದಿತ್ತೆರಂಡಲ ಅರ್ಕುಳ ಪರಂಗಿ ಪೇಟೆಡು ಯಕ್ಷಗಾನ ಸಂಘಟನೆ ಮಲ್ತೊಂದಿತ್ತಿನಾರು. ಆರು ಏಕೆ ಮಹಾಬಲ ಶೆಟ್ರನ ಸಮ್ಮಲೆ ಮಗೆ ಏಕೆ ನಾರಾಯಣ ಶೆಟ್ಟಿ ಕಲಾವಿದರಾದಿತ್ತದು. ಎದುರದ ವೇಷದಾರು ಅರ್ಥದಾರು ಪಾತೆರಡು ನರ್ಗಂಡ ಆಕ್ಲೆನು ದೆರ್ತು ಪತ್ತೊಂದಿತ್ತೆರು. ತಾನು ಈತ ಎತ್ತರಗೂ ಏರರೆ ಈ ಸಮಾಜ ಆನಿದ ಕಾಲುಡು ಉದ್ಯಮಗೂ ಪಣವುದು ಕೈನಾರು ಧರ್ಮಸ್ಥಳದ ಹೆಗ್ಗಡೆರಂದು ಪಂಡೆರು. ನಾನು ಈ ಮಟ್ಟಕ್ಕೆ ಬೆಳೆಯಬೇಕಿದ್ರೆ ನನ್ನ ಜೀವನದ ಒಂದು ಒಬ್ಬ ಮೂರ್ತಿ ಕೆತ್ತಿದಾಗ ಅದಕ್ಕೆ ಯಾವ ರೀತಿ ಚಿತ್ರಣ ಕೊಡ್ತಾನೆ ಅದನ್ನು ಕೊಟ್ಟವರು ನನ್ನ ಮಾವ. ನನ್ನ ಜೀವನಕ್ಕೆ ಒಂದು ಹೊಳಪನ್ನು ಕೊಟ್ಟವರು ನನ್ನ ಮಾವ ಎಕೆ ನಾರಾಯಣ ಶೆಟ್ಟಿ. ಇವರು ವೃತ್ತಿಯಲ್ಲಿ ಟೈಲರ್ ವೃತ್ತಿಯನ್ನು ಮಾಡುತ್ತಿದ್ದರು. ಯಕ್ಷಗಾನ ರಂಗದಲ್ಲಿ ಆಗ ನಮ್ಮ ಪರಂಗಿಪೇಟೆಯಲ್ಲಿ ಜಯಭಾರತ ಯಕ್ಷಗಾನ ಅಂತೇಳಿ ಒಂದು ಸಂಘ ಇತ್ತು. ನನ್ನ ಜೀವನಕ್ಕೆ ಒಂದು ಹೊಳಪು ಕೊಟ್ಟದ್ದು ಈ ಸಮಾಜ. ನಾನು ಇಷ್ಟೆಲ್ಲ ವ್ಯವಸ್ಥೆಗಳಿಗೆ ಬರಬೇಕಿದ್ರೆ ಈ ಸಮಾಜ ನನ್ನನ್ನು ಗುರುತಿಸಿದ್ದು, ನನ್ನನ್ನು ಬೆಳೆಸಿದ್ದು. ನಾನು ಬಸ್ ಇಡುವಂಥ ಸಮಯಕ್ಕೆ ಪ್ರಥಮವಾಗಿ ಸಾಲ ಕೊಟ್ಟವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು. ಯಕ್ಷಗಾನ ಪೋಷಕರು ಬೊಂಡಾಳ ಪ್ರತಿಷ್ಠಾನದ ಸಚ್ಚಿದಾನಂದ ಶೆಟ್ಟಿ ಬೊಂಡಾಳ ಪಾತಿರ್ದು ನನ್ನಲಾತ ಇಂಚಿನ ಕಾರ್ಯಕ್ರಮಲು ದುಂಬರಿಯಡು ಎಡ್ಡ ಕಾರ್ಯಕ್ರಮ ಅಂದ ಪುಗ್ಗಾರಿಯರು. ಸಮಾಜದಲ್ಲಿ ಈ ಯಕ್ಷಗಾನಕ್ಕೆ ಸೇವೆ ಮಾಡಿ ನಶಿಸಿ ಹೋದವರಂತ ಹಿರಿಯ ಚೇತನವನ್ನು ಇಲ್ಲಿ ನೆನಪು ಮಾಡಿಕೊಳ್ತಾರೆ. ಅದು ಬಹಳ ವಿಶೇಷತೆ. ಸತತವಾಗಿ 11 ವರ್ಷದಲ್ಲಿ ಕೂಡ ಯಶಸ್ವಿಯಾದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಒಳ್ಳೆಯ ಒಂದು ಕೆಲಸವನ್ನು, ಈ ಕೆಲಸ ಇನ್ನಷ್ಟು ಮುಂದುವರಿದು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಧ್ಯೇಯವಾಕ್ಯ ಆಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ ಕುಮಾರ ಕಲ್ಕೂರ ಪಾತೆರ್ದು ನಂಕ್ ಬದುಕು ಕೊರ್ನಂಚಿನ ಹಿರಿಯರೇನು ನೆಂಪು ಮಲ್ತೊನ್ನವು ಎಡ್ಡೆ ಕಾರ್ಯಕ್ರಮ ರಾಜಕೀಯ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಓವೆಯಪ್ಪು ನಂಕ್ ಶಕ್ತಿ ಕೊರ್ನಕ್ಲೆನು ನೆಂಪು ಮಲ್ತೊನ್ವ. ನಮ್ಮ ಯಕ್ಷಗಾನ ಬದುಕಿಗೆ ಇಂಚಿನ ಗೇನ ಕಲ್ಪದು ಕೊರ್ತುಂಡು ಪುರಾಣದ ಚಿಂತನೆ ನಗರುಡು ಹೆಚ್ಚ ಆವಡುಂದು ಶ್ರೀಕೃಷ್ಣ ಯಕ್ಷ ಸಭಾ ಮೂಲಕ ಯಕ್ಷ ಸಪ್ತಾಹ ಮಲ್ತೊಂದಿತ್ತಾನ್ ಪಂಡಿರು. ಯಾವುದೇ ಬ್ಲಾಕ್ ಆಗುವಂಥ ಯಾವುದೇ ಕಾಪಿರೈಟ್ ಇರೋದೇ ವ್ಯವಸ್ಥೆ ಅಂದರೆ ಆ ಒಂದು ಸಾಂಸ್ಕೃತಿಕವಾದ ಸಂಪನ್ನತೆ ಇರುವಂಥ ಒಂದೇ ಒಂದು ಕ್ಷೇತ್ರ ಇದ್ರೆ ಅದು ಯಕ್ಷಗಾನ. ಯಾಕಂದರೆ ಇವತ್ತು ಹೇಳಿದ ಮಾತು ನಾಳೆ ಇರುವುದಿಲ್ಲ, ನಾಳೆ ಹೇಳಿದಂಥ ಮಾತು ಮಗದೊಮ್ಮೆ ಇರುವುದಿಲ್ಲ, ಇವತ್ತಿನ ರಾಗ ನಾಳೆ ಇರುವುದಿಲ್ಲ. ಪ್ರತಿದಿನವೂ ಹೊಸತು, ಪ್ರತಿದಿನವೂ ಇವತ್ತಿನ ಚಿಂತನೆಯೊಂದಿಗೆ ಜಗತ್ತಿಗೆ ನೀಡುವಂಥ ಅತ್ಯದ್ಭುತವಾದಂಥ ಒಂದು ಮಾಧ್ಯಮ
ಕೋಡಿಕಲ್ ಬಂಟೆರ್ನ ಸಂಘದ ಗುರ್ಕಾರ್ಯರು ಮಹಾಬಲ ಚೌಟ, ಕಾರ್ಸ್ಟ್ರೀಟ್ ಶ್ರೀ ವಾಗೀಶ್ವರಿ ಯಕ್ಷಗಾನ ಮಂಡಳಿ ಶತಮಾನೋತ್ಸವ ಸಮಿತಿ ಗುರ್ಕಾರ್ಯರು ಚಂದ್ರಶೇಖರ ಭಂಡಾರಿ, ಎಕೆ ಮಹಾಬಲ ಶೆಟ್ಟಿ ನಮಗೆ ರಮಾನಂದ ಶೆಟ್ಟಿ ಪರಂಗಿಪೇಟೆ, ಎಕೆ ನಾರಾಯಣ ಶೆಟ್ಟಿ ನಮಗೆ ಶ್ರೀನಾಥ ಶೆಟ್ಟಿ, ಭಾಗವತರು ಸತೀಶ್ ಶೆಟ್ಟಿ ಪಟ್ಲ ಕಾರ್ಯಕ್ರಮಟ್ಟು ಭಿನ್ನರಾದಿದ್ದರು. ಯಕ್ಷಗಾನದ ಪದಾಧಿಕಾರಿಲಾಯನ ಲಕ್ಷ್ಮೀನಾರಾಯಣ ರೈ ಹರಿಕಳ, ಎಂ ಸುಂದರ ಶೆಟ್ಟಿ, ರವೀಂದ್ರ ಶೆಟ್ಟಿ ಕಳ್ಳಿಮಾರ್, ಸುಧಾಕರ ಪೇಜಾವರ, ನಿವೇದಿತಾ ಶೆಟ್ಟಿ, ಪಣಿಯೂರು ಕರುಣಾಕರ ಶೆಟ್ಟಿ ಈ ಪೊರ್ತುಡಿತ್ತರು. ಭಾಗವತರು ಯಕ್ಷಗಾನದ ಪ್ರಧಾನ ಕಾರ್ಯಂತರು ತೋನ್ಸೆ ಪುಷ್ಕಳ್ ಕುಮಾರ್ ಕಾರ್ಯಕ್ರಮ ಸುಧಾರ್ತೆರು. 5ನೇ ದಿನ ಅಜಮಿಳಾ ಚರಿತ್ರೆ ಪ್ರಸಂಗದ ತಾಳಮುದ್ರಳಿ ಕೂಟ ನಡೆತಂಡು. ಯುವ ವಾಹಿನಿದ ರಿಲೇಟ್ ಕನ್ನಡ ರಾಜ್ಯೋತ್ಸವ ವಿಶ್ವಕುಮಾರ್ ಸಾಹಿತ್ಯೋತ್ಸವ ಬೊಕ್ಕ ವಿಶ್ವಕುಮಾರ್ ಪ್ರಶಸ್ತಿ ಕೊರ್ಪನ ಲೇಸನು ನವೆಂಬರ್ 20 ಆಜೆಕ್ಕು ಕುಡ್ಲದ ಪುರವವನುಡು ಅಟ್ಟಣೆ ಮಲ್ತದಾಂದ್ ಯುವ ವಾಹಿನಿ ಕೇಂದ್ರ ಸಮಿತಿದ ಒತ್ತು ಗುರ್ಕಾರ್ಯರು ಹರೀಶ್ ಪೂಜಾರಿ ಸುದ್ದಿಗುಟ್ಟೋಡು ತೆರಿಪಾದರು. ಯುವ ವಾಹಿನಿ ಕೇಂದ್ರ ಸಮಿತಿದ ಒತ್ತು ಗುರ್ಕಾರ್ಯರು ಹರೀಶ್ ಪೂಜಾರಿ ಕುಡ್ಲಡು ಸುದ್ದಿಗುಟ್ಟೋಡು ಪಾತಿರದು 5 ವರ್ಷದ ಬದುಕಡು 11 ಕಾದಂಬರಿ ಒರ್ಮ ನಾಟಕ 100 ಹೆಚ್ಚು ಕಥೆಗಳನ್ನು ಕನ್ನಡ ಸಾರಸ್ವತ ಲೋಕಗು ಕೊರ್ನಾರು ವಿಶ್ವಕುಮಾರ್. ರಾಷ್ಟ್ರ ಪ್ರಶಸ್ತಿ ಪಡೆಯಿನ ಕೋಟಿ ಚೆನ್ನಯ್ಯ ಕಪ್ಪು ಬಿಳುಪು ಸಿನಿಮಾ ಸೇರ್ದು ಮೂಜಿ ಸಿನಿಮಾ ನಿರ್ದೇಶನ ಮಲ್ದಿನ ಅರೆನ ಪುದರಡು ಯುವ ವಾಹಿನಿ ಕೇಂದ್ರ ಸಮಿತಿ ವಿಶ್ವಕುಮಾರ್ ದತ್ತಿನಿಧಿ ತಾಪನೆ ಮಲ್ತದು ಸಮಾಜದ ಮಿತ್ತಮಟ್ಟದ ಸಾಹಿತ್ಯಲೆಗೂ ಸಾಧಕರೆಗೂ ವಿಶ್ವಕುಮಾರ್ ಪ್ರಶಸ್ತಿ ಕೋರೊಂದು ಬೈದನದ ಪಂಡಿರು. ವಿಶ್ವಕುಮಾರ್ ದತ್ತಿನಿಧಿ ತಾನಿಲಿಟ್ಟು ಯುವ ವಾಹಿನಿ ಸಸಿ ಬಿತ್ಲ ಭಿನ್ನಾದಿಗೆಡು ನವೆಂಬರ್ 20 ಆಜೆಕ್ಕು ಕುಡ್ಲದ ಪುರಭವನೋಡು ಪ್ರಶಸ್ತಿ ಲೇಸು ಬೊಕ್ಕ ಒಂದೇ ದಿನ ಇಡೀ ಕನ್ನಡ ರಾಜ್ಯೋತ್ಸವ ವಿಶ್ವಕುಮಾರ್ ಸಾಹಿತ್ಯೋತ್ಸವ ಪನ್ಪುನ ಕಾರ್ಯಕ್ರಮ ಸಾಹಿತ್ಯ ಸಮ್ಮೇಳನ ಮಾದಿರಡು ದಿವೊಂದ ಭೂಕಲೆನ ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಲೇಸು ನಡಪರೆ ಉಂಡು. ವಿಧಾನಸಭಾ ಸಭಾ ಗುರ್ಕಾರ್ಯರು ಯುಟಿ ಖಾದರ್ ಕಾರ್ಯಕ್ರಮ ಉದೀಪನ ಮಲ್ಪೇರು. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಮಂತ್ರಿ ಶಿವರಾಜ್ ತಂಗಡಗಿ ವಿಶ್ವಕುಮಾರ್ ಪುರಸ್ಕಾರ ಕೊರ್ದು ಮರ್ಯಾದೆ ಮಲ್ಪೇರು. ಮಧ್ಯಾಹ್ನ 3 ಗಂಟೆಗೂ ವಿಶ್ವಕುಮಾರ್ ಪ್ರಶಸ್ತಿ ಕೊರ್ಪುನ ಲೇಸು ನಡಪುಡು. ಕರ್ನಾಟಕ ರತ್ನ ಕರೆದು ಪೋಯಿನ ಡಾ ಪುನೀತ್ ರಾಜ್ಕುಮಾರ್ಗ್ ವಿಶ್ವಕುಮಾರ್ ಪ್ರಶಸ್ತಿ ಘೋಷಣೆ ಮಲ್ತದನಂದು ಹರೀಶ್ ಪೂಜಾರಿ ತಿರಿಪಾಯರು. ಯುವ ವಾಹಿನಿ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯಂತರು ಕುಸುಮಾಕರ ಕುಂಪಳ, ಸಂಚಾಲಕಿಯರು ಭಾಸ್ಕರ್ ಕೋಟ್ಯಾನ್ ಕೂಡೂರು, ನಿರ್ದೇಶಕಿಯರು ಭಾಸ್ಕರ್ ಕೋಟ್ಯಾನ್ ಸಸಿಬಿತ್ಲು, ಯುವ ವಾಹಿನಿ ಸಸಿಬಿತ್ಲು ಘಟಕದ ಗುರ್ಕಾರ್ದಿ ಮೋಹಿನಿ, ಪಣೋದ ಗುರ್ಕಾರ್ಯರು ಶ್ರವಣ್ ಕುಮಾರ್, ನರೇಶ್ ಸಸಿಬಿತ್ಲು ಸುದ್ದಿ ಕೊಟ್ಟೊಡಿದ್ದರು. ಈ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು. ಹಾಗೂ ಪುರಸ್ಕೃತ ಪ್ರದಾನ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಶಿವರಾಜ್ ಎಸ್ ತಡಂಗಡಿ, ಮಾನ್ಯ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ರಾಜೇಶ್ ಬಿ ಅವರು ವಹಿಸಲಿದ್ದಾರೆ. ಹಾಗೂ ಈ ಬೆಳಗಿನ ಸಮಾರಂಭದಲ್ಲಿ 4 ಜನರನ್ನು ನಾವು ಸನ್ಮಾನಿಸಲಿದ್ದೇವೆ. ಪುರಸ್ಕಾರವನ್ನು ಶ್ರೀಮತಿ ಅಕ್ಷಯ ಆರ್ ಶೆಟ್ಟಿ, ಪ್ರಾಧ್ಯಾಪಕರು ಸಹ್ಯಾದ್ರಿ ಕಾಲೇಜು ಅಡ್ಯಾರು. ಹಾಗೂ ವಿಶ್ವಕುಮಾರ್ ಪತ್ರಿಕೋದ್ಯಮ ಪುರಸ್ಕಾರವನ್ನು ಶ್ರೀ ಭರತ್ರಾಜ್ ಸನೀಲ್, ಜಿಲ್ಲಾ ವರದಿಗಾರರು ಸುವರ್ಣ ನ್ಯೂಸು. ಹಾಗೂ ವಿಶ್ವಕುಮಾರ್ ನಾಟಕ ಪುರಸ್ಕಾರವನ್ನು ಶ್ರೀ ರಕ್ಷಿತ್ ಗಾಣಿಗ, ನಾಟಕ ಕಲಾವಿದರು. ಹಾಗೂ ವಿಶ್ವಕುಮಾರ್ ಸಂಘಟನಾ ಪುರಸ್ಕಾರವನ್ನು ತುಡಾರ್ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ ಇವರಿಗೆ ನಾವು ಪ್ರದಾನ ಮಾಡಲಿದ್ದೇವೆ. ಹಾಗೆ ಬೆಳಿಗ್ಗೆ ಕನ್ನಡ ಮಾಧ್ಯಮ ಶಾಲಾ ಮಕ್ಕಳಿಗೆ ಜಾನಪದ ಜಾನಪದ ನೃತ್ಯವನ್ನು ಅಳವಡಿಸ್ತೇವೆ. ಹಾಗೂ ಕನ್ನಡ ಮಾಧ್ಯಮ ಶಿಕ್ಷಕರಿಗೆ ಜಾನಪದ ಗೀತೆಯನ್ನು ನಾವು ಆಯೋಜಿಸಿದ್ದೇವೆ. ಹಾಗೂ ಯುವವಾಹಿನಿ ಎಲ್ಲ 33 ಘಟಕಗಳು ಭಾಗವಹಿಸ್ತದೆ. ಎಲ್ಲ ಘಟಕದ ಸದಸ್ಯರಿಗೆ ಕೂಡ ಸ್ತಬ್ಧಚಿತ್ರವನ್ನು ಆಯೋಜಿಸಿದ್ದೇವೆ. ಹಾಗೂ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಮುಖ್ಯವಾದ ಒಂದು ಕಾರ್ಯಕ್ರಮ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಅಪರಾಹ್ನ 3:30ಕ್ಕೆ ಪ್ರಾರಂಭವಾಗುತ್ತದೆ. ಕುಳ್ಳದ ಶಾರದಾ ವಿದ್ಯಾಲಯಡು ಸ್ಪಾರ್ಕ್ ಅಂಡ್ ಅಟಲ್ ಎಕ್ಸಿಬಿಷನ್ ವಿಶೇಷ ಕಾರ್ಯಕ್ರಮ ಶಾಲೆದ ಆಡಿಟೋರಿಯಂ ನಡೆತಲು ಎನ್ಐಟಿಕೆ ಸುರತ್ಕಲ್ದ ರಿಸರ್ಚ್ ಅಂಡ್ ಕನ್ಸಲ್ಟೆನ್ಸಿ ಡೀನ್ ಪ್ರೊಫೆಸರ್ ಎಸ್ಎಂ ಕುಲಕರ್ಣಿ ಬರೋ ಕಲ್ಪನಾ ಜೋಕುಲು ತಯಾರು ಮಲ್ತದಿನ ಬೇತೆ ಬೇತೆ ಸಾಧನೆಯನ್ನು ತೂದು ಎಡ್ಡೆಪು ಬೈಕೇರು. ಕುಡ್ಲಾ ಕೊಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ಬರೋದ ಒಟ್ಟುಗೂ ತಂತ್ರಜ್ಞಾನ ಹೆಚ್ಚ ಮಲ್ಪುನಾದಿಟ್ಟಿಡು 6ನೇ ಕ್ಲಾಸ್ ಹಿಡಿದು ಶುರುವಾದ ಸ್ಪಾರ್ಕ್ ಅಂಡ್ ಅಟಲ್ ಎಕ್ಸಿಬಿಷನ್ ವಿಶೇಷ ಕಾರ್ಯಕ್ರಮ ಶಾಲೆದ ಆಡಿಟೋರಿಯಂ ನಡೆತಂಡು. ಪಾಠದ ಒಟ್ಟುಗೂ ಪಾಠ 10 ಕಾರ್ಯಲೆಗೂ ಹೆಚ್ಚ ಒತ್ತು ಕೊರ್ಪುನ ಉದ್ದೇಶಡು ಈ ಕಾರ್ಯಕ್ರಮ ದೀದಿತ್ತದು ಜೋಕುಲು ಅಕ್ಲಿನ ಸ್ವಂತಿಕೆಡು ಬೇತೆ ಬೇತೆ ವಸ್ತುಲಿನ ಗಳಸದು
ತನ್ಕುಲು ತಯಾರು ಮಲ್ತಿನ ಸಾಧನುಲಿನ ಪ್ರದರ್ಶನ ದೀದಿತ್ತೇರು. ಶಾರದಾ ಸಮೂಹ ಸಂಸ್ಥೆಲಿನ ಗುರುಕಾರ್ಯರು ಡಾಕ್ಟರ್ ಎಂಬಿ ಪುರಾಣಿಕ್ ಗುರುಕಾರ್ಮೇಡು ಕಾರ್ಯಕ್ರಮ ನಡೆತರು. ಎನ್ಐಟಿಕೆ ಸುರತ್ಕಲ್ದ ರಿಸರ್ಚ್ ಅಂಡ್ ಕನ್ಸಲ್ಟೆನ್ಸಿ ಡೀನ್ ಪ್ರೊಫೆಸರ್ ಎಸ್ಎಂ ಕುಲಕರ್ಣಿ ಬರವು ಕಲ್ಪನ ಜೋಕುಲು ತಯಾರು ಮಲ್ತದಿನ ಸಾಧನುಲಿನ ತೂದು ಎಡ್ಡೆಪ ಬಯಕೇರು. ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಪಾತಿರ್ದು ಜೋಕ್ಲಿನ ಗೇನ ಅಭಿವೃದ್ಧಿ ಮಲ್ಪನ ವಿಶೇಷ ಕಾರ್ಯಕ್ರಮ ಉಂದು ಆದಿತ್ತದು ಜೋಕುಲು ಉಮೇದಡು ಪಾಲ್ದೆ ತೊಂದರು. ಜೋಕ್ಲೆಡ ದೆಂಗದಿನ ಪ್ರತಿಭೆನು ಪಿದೈ ಕನೇರೆ ಎಡ್ಡೆ ಕಾರ್ಯಕ್ರಮ ಅಂತ ಪಂಡೇರು. ಟ್ರಸ್ಟಿ ಪ್ರದೀಪ್ ಕುಮಾರ್ ಕಲ್ಕೂರ ಪಾತಿರ್ದು ಬರೌದ ಒಟ್ಟುಗೂ ಸಾಂಸ್ಕೃತಿಕ ಧಾರ್ಮಿಕ ಬೊಕ್ಕ ರಾಷ್ಟ್ರೀಯ ಚಿಂತನೆನು ಶಾರದಾ ವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಕಲ್ಪವನುಂಡು ಆಯ್ತ ಒಟ್ಟೊಟ್ಟುಗೂ ಜೋಕುಲೆ ಬುದ್ಧಂತಿಗೆನು ಗಳಸದು ಮಲ್ತಿನ ಸಾಧನುಲು ನಿಜವಾದ್ಲ ಪುಗಾರುನ ಅಂತ ಪಂಡೇರು. ಬರವು ಕಲ್ಪನಕುಲು ಕಲ್ಪಾವನಕುಲು ಕಲ್ಪನಕಲಿನ ಇಲ್ಲಲ್ದಕುಲು ಈ ಪೊರ್ತೊಡಿತ್ತರು. Efficient way of supplying water. ಶಿಕ್ಷಣದೊಂದಿಗೆ ಇವತ್ತಿನ ತಂತ್ರಜ್ಞಾನವನ್ನು ಕೂಡ ಮಕ್ಕಳಲ್ಲಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ 6ನೇ ಕ್ಲಾಸಿಂದ ಮೊದಲುಗೊಂಡು ಸ್ಪಾರ್ಕ್ ಅನ್ನುವಂತಹ ಒಂದು ವಿಶೇಷ ತರಗತಿಯನ್ನು ಶಾರದಾ ವಿದ್ಯಾಲಯವು ಆಡಳಿತ ಮಂಡಳಿಯಾದಂಥ ಡಾಕ್ಟರ್ ಎಂ ಬಿ ಪುರಾಣಿಕು ಹಾಗೂ ಉಳಿದ ಆಡಳಿತ ಮಂಡಳಿಯರ ಪೂರ್ಣ ಸಹಕಾರದೊಂದಿಗೆ ಪ್ರಾಂಶುಪಾಲರು ಶಿಕ್ಷಕರ ಒಂದು ಸಹಯೋಗದೊಂದಿಗೆ ಈ ವರ್ಷ ಸ್ಪಾರ್ಕ್ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಕ್ಕಳಿಗೆ ಆರಂಭ ಮಾಡಿದೆ. ಅದರಲ್ಲಿ ಇನ್ನೋವೇಟಿವ್ ಐಡಿಯಾಸ್ ಏನೆಲ್ಲ ಮಕ್ಕಳಲ್ಲಿ ಹುದುಗಿದಂತಹ ಕ್ರಿಯೇಟಿವ್ ಥಿಂಕಿಂಗ್ ಏನಿದೆ ಅದನ್ನು ಹೊರಗೆ ತಂದು ಅದಕ್ಕೆ ಸೂಕ್ತ ಮಾರ್ಗದರ್ಶನ ಕೊಡುವಂತಹ ಒಂದು ಕಾರ್ಯಕ್ರಮ ಸ್ಪಾರ್ಕ್. ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೀತಾ ಇದ್ದಾರೆ. ಮಕ್ಕಳು ಕೂಡ ಈ ಒಂದು ಸ್ಪಾರ್ಕ್ ತರಗತಿಯಿಂದ ತುಂಬ ಖುಷಿಪಟ್ಟಿದ್ದಾರೆ. SPARK stands for Sharda Program for Analytical and Realistic Knowledge. This program has helped me learn extra things about knowledge and also helped me prepare for competitive exams with knowledge I previously did not have. I recommend this program for anyone who is looking for advanced knowledge which is not taught in the normal school syllabus. ಕುಡಾಲ್ ದೇಶ್ಕರ್ ಆದ್ಯ ಗೌಡ್ ಬ್ರಾಹ್ಮಣ ಸಂಘದ ನಿಲೆಟ್ ಬಿಸಿನೆಸ್ ಕಾನ್ಕ್ಲೇವ್ ಬೊಕ್ಕ ಕೆಪಿಎಲ್ ಕ್ರೀಡಾ ಮಹೋತ್ಸವ ನವೆಂಬರ್ 24-25 ಮುಟ್ಟ ಕುಡ್ಲಡ್ ನಡತೊಂದುಂಡು ಕೆಪಿಎಲ್ 2023 ಮಹಾಸಂಚಾಲಕರು ಮಹೇಶ್ ಠಾಕೂರ್ ತೆರಿಪಾದರು. ಕೆಪಿಎಲ್ 2023 ಜೆರ್ಸಿ ಬಿಡುಗಡೆ ಕಾರ್ಯಕ್ರಮದ ಪೊರ್ತುಡು ಕೂಟದ ಮಹಾಸಂಚಾಲಕರು ಮಹೇಶ್ ಠಾಕೂರ್ ಸುದ್ದಿಗಾರರಿಗೆ ಮಾಹಿತಿ ಕೊರ್ದು ಕುಡ್ಲಡ್ 24-25 ಮುಟ್ಟ ಕುಡಾಲ್ ದೇಶ್ಕರ್ ಆದ್ಯ ಗೌಡ್ ಬ್ರಾಹ್ಮಣ ಸಂಘದ ನಿಲೆಟ್ ಬಿಸಿನೆಸ್ ಕಾನ್ಕ್ಲೇವ್ ಬೊಕ್ಕ ಗೊಬ್ಬುದ ಕೂಟ ನಡಪುಂಡು. ಸಮುದಾಯದಕ್ಲೇನು ಒಟ್ಟು ಸೇರಾದ ಗೊಬ್ಬು ಸಾಂಸ್ಕೃತಿಕ ಸಂಭ್ರಮ ಬೇರ ಘಟಿಕೋತ್ಸವ ದೀವೊಂದು ರಾಷ್ಟ್ರೀಯತೆದ ಮನಸ್ಸುಡು ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು ಕ್ರೀಡಾ ಮಹೋತ್ಸವ ನಡತೊಂದಿದ್ದದು 3000 ಜನ ಪಾಲ್ದಿತ್ತೊಂಡ್ವೇರು. ನವೆಂಬರ್ 25 ಮಹಾರಾಷ್ಟ್ರದ ಕೈಗಾರಿಕೆ ಮಂತ್ರಿ ಉದಯ್ ಸಾಮಂತ್ ಉದೀಪನ ಮಲ್ಪೇರು. ಶಾಸಕರು ವೇದವ್ಯಾಸ್ ಕಾಮತ್ ಬಕ ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ ಭಂಡಾರಿ ಕೆಪಿಎಲ್ ಕಾರ್ಯಕ್ರಮ ಬೇರ ಸಮ್ಮೇಳನ ಉದೀಪನ ಮಲ್ಪೇರು. 12 ಮಹಿಳಾ ಕ್ರಿಕೆಟ್ ಕೂಟ 200 ಚೆಸ್ ಗೊಬ್ಬದಕಲು 100 ಕ್ಯಾರಂ ಗೊಬ್ಬದಕಲು 5 ಟೇಬಲ್ ಟೆನ್ನಿಸ್ ಗೊಬ್ಬದಕಲು 10 ಥ್ರೋಬಾಲ್ ಕೂಟ ಪಾಲ್ದಿತ್ತೊಂಡ್ವೆರೆಂದು ಮಹೇಶ್ ಠಾಕೂರ್ ಪಂಡಿರು. ಗೌಡ ಬ್ರಾಹ್ಮಣ ಸಭಾ ಗುರುಕಾರ್ಯರು ಜಗದೀಶ್ ವಾಲ್ಕರ್, ಕೆಪಿಎಲ್ 2023 ಗುರುಕಾರ್ಯರು ಸಂಜೀವ್ ನಾಯ್ಕ್ ಕಲ್ಲಿಗ, ಗೊಬ್ಬದ ಸಂಘಟಕರು ಮಾನೀಶ್ ದಾಬೋಲ್ಕರ್, ರಮೇಶ್ ನಾಯ್ಕ್, ಪ್ರವೀಣ್ ದರ್ಬೆ, ಮೋಹನ್ ದಾಸ್ ಪಾಟೀಲ್, ಶಿವಾನಂದ ಪ್ರಭು, ಸಂಜಯ್ ಪ್ರಭು, ಅಕ್ಷತಾ ನಾಯಕ್, ಸತೀಶ್ ಪಾಟೀಲ್ ಸುದ್ದಿಗುಟ್ಟೊಡಿದ್ದರು. ನಾನು ಕುಡಾಲ್ ದೇಶಸ್ಥ ಆದ್ಯ ಗೌಡ ಬ್ರಾಹ್ಮಣ ಸಮಾಜದ ಒಂದು ಸದಸ್ಯ ಅಂತ ಹೇಳಲಿಕ್ಕೆ ಅಭಿಮಾನ ಪಡ್ತಾ ಇದ್ದೀನಿ. ಒಂದು ಸಮಾಜ ಬೆಳಿಬೇಕು, ಅಭಿವೃದ್ಧಿ ಹೊಂದಬೇಕು. ಇದಕ್ಕೆ ಮುಖ್ಯವಾಗಿ ಯುವ ಜನತೆ
ಮುಖ್ಯವಾಹಿನಿಗೆ ಬರಬೇಕು, ಅವರು ಸೇರಬೇಕು, ಅವರು ಕೆಲಸ ಮಾಡಬೇಕು. ಅದೆಲ್ಲವೂ ಕ್ರೀಡೆಯಿಂದ ಮಾತ್ರ ಸಾಧ್ಯ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗೆ ಎಲ್ಲ ಮಕ್ಕಳಿಗೆ, ಯುವ ಜನರಿಗೆ ಬೇಕಾದ ಎಲ್ಲ ರೀತಿಯ ಕ್ರಿಕೆಟ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಲೇಡೀಸಿಗೆ ಕ್ಯಾರಮ್, ಟೆನ್ನಿಸ್, ಟೇಬಲ್ ಟೆನ್ನಿಸ್, ಎಲ್ಲ ರೀತಿಯ ಆಟೋಟಗಳೊಂದಿಗೆ ಸಮಾಜವನ್ನು ಸಂಘಟಿತಗೊಳಿಸುವ ಉದ್ದೇಶದಿಂದ ವಾಣಿಜ್ಯೋದ್ಯಮ, ಸಾಂಸ್ಕೃತಿಕ, ಕ್ರೀಡೆ ಎಲ್ಲವನ್ನೂ ಸೇರಿಸಿಕೊಂಡು ನಮ್ಮ ಸಮಾಜವನ್ನು ಬೆಳೆಸಬೇಕು, ಸಂಘಟಿತಗೊಳಿಸಬೇಕು ಉದ್ದೇಶದಿಂದ ಈ ತಿಂಗಳ 24, 25, 26ರಂದು ಈ ಕ್ರೀಡಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಪ್ರಥಮವಾಗಿ 24ರ ಸಂಜೆಯಿಂದ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿಕೊಂಡು ಸ್ವಾಮೀಜಿಯವರ ಪೂಜೆಯಿಂದ ಪ್ರಾರಂಭಿಸಿ ನಮ್ಮ ಸ್ವಜಾತಿಯ ಎಲ್ಲ ಪುರೋಹಿತರೊಂದಿಗೆ ಧಾರ್ಮಿಕ ಸಭೆಯನ್ನು ಆಯೋಜಿಸಲಾಗಿದೆ. ಕಾರ್ಮಿಕ ವರಿಯಗು ಕುಲೆಪತ್ತಿನಗ ಒಟ್ಟುಗು ಬೇಲೆ ಮನ್ಪನಕಲು ಒಟ್ರಾಸಿ ಬಲ್ತಿನ ಸಂಗತಿ ಕಾಪು ತಾಲೂಕು ಉದ್ಯಾವರದ ಪಿತ್ರೋಡಿಡ ನಡೆತದಂಡ ಒಂದು ಸಿಸಿ ಕ್ಯಾಮೆರಾಡು ತೋಜಿದ್ದು ಬಾರಿ ಸುದ್ದಿ ಆತಂಡ. ಉದ್ಯಾವರ ಪಿತ್ರೋಡಿಡ ಮೀನ್ ಕಟ್ಟಿಂಗ್ ಕೊಟ್ಟ್ಯಾಡು ಉತ್ತರ ಭಾರತದ 17 ದೇಶ ಕಾರ್ಮಿಕರು ಕೆಲಸ ಮಲ್ತೊಂದಿತ್ತೇರು ಮಾತಿರ್ಲ ಒಂಜೆ ಕೋಣಿಡಿತ್ತೇರು. ರಾತ್ರಿ 11 ಗಂಟೆ ಪೊರ್ತು ಬಿಹಾರದ ಕಾರ್ಮಿಕನ ಮೇಲಡು ಕುಲೆತ ವಸಯ ಆತಂಡ. ಅಪಗನೆ ಆಯೆ ಬಾಕಿದಕ್ಲನ ಮೇಲುಗು ಬೂರ್ದೆ ಪೆಟ್ಟು ಬೂರ್ ನೆಡ್ದು ತಪ್ಪಾಯ್ರೆ ರೂಮುಡ್ದು ಒರಿಯನ ಮಿತ್ತು ಒರಿ ಬೂರೊಂದು ಲಕ್ಕೊಂದು ಪಾರ್ದು ತಪ್ಪಾದೆರು. ಕೆಲವರಿಗೂ ಪೆಟ್ಟಲ ಆತನು. ಈ ಬಗೆಟ್ಟು ಕುಲೆಪತ್ತು ನಾಯನೆ ಪಾತೆರ್ದು ಮಾಹಿತಿ ಕೊಡ್ತೆ. ಇಂಕುಲು ಮಾರಿಕಟ್ಟೆ ಕೈತಲು ಬಾಯಿಡ್ ವಿಮಲ್ ಪಾಡೊಂದು ಕುರ್ಸುಲೆಡು ಕುಲ್ಲೊಂದು ಮೊಬೈಲ್ ತೂವೊಂದಿತ್ತ ಒರಡ್ದೊರನೆ ಎನ್ನ ಸುತ್ತುಡು ಸೂ ತೋಜಿದಂಡು ತಾನು ಪೋಡಿಗೆಡು ಲೆತ್ತೊಂದು ಬಲಿತದೆ ಎಂದು ಆಯಪಂತೆ. ಎಂಕ್ ಕುಲೆಪತ್ತಿನಂಚ ಆದ್ ರೂಮುಗ ಪೋದು ಅವಲು ಬೊಬ್ಬೆ ಪಾಡಿಯ ಯಾನ್ ಎಂಚಿನ ಮಲ್ತೊಂದುಲ್ಲ ಎಂದು ಎಂಕೆಗೆ ನೈಜಾಂಡ್ ಎನ್ನ ಒಟ್ಟಿಗೆ ಇತ್ತಿನಕಲು ಬೊಕ್ಕ ತಿರಿಪಾಯಿರು. ಮಾರಿಕಟ್ಟೆದಲ್ ಪೊಡ್ದು ಒರಿ ಎನ್ನ ಬೆರಿಯೇ ಇತ್ತೆಂದು ಅನುಭವ ಆವಂದಿತ್ತಂಡು ರೂಮುದೌಲೈ ಪೋಯಿ ಬೊಕ್ಕಲ ಒಂದುವೇ ರೀತಿ ಅಣ್ಣಂದು ಆಯಗಾಯನ ಅನುಭವನು ಪಂಡೊಂಡೆ. उसका शायद में एक पैर है ना, पैर का निशान. वो चेयर था क्या आपको? हाँ चेयर था. चेयर में बैठा. हाँ. चेयर में बैठ के क्या कर रहा था? मोबाइल देख रहा था. मोबाइल देख रहा था. वीडियो. मोबाइल देखने के बाद आपको मुंह में क्या था? पान तरस था क्या? विमल था. विमल था. विमल क्या थूकता क्या? थूकता नहीं, मैं थूका के बाहर कोई थूका के पेशाब किए क्या? पेशाब किए. किधर किए? कौन सा जगह में किए? वो साइड में करते, बाथरूम है ना हमारा. बाथरूम का नहीं, उस जो जगह में बैठा ना, उस जगह में कुछ नहीं, गंदगी नहीं किया. तू कभी नहीं. हाँ, उसके बाद में क्या हुआ? उसके बाद में वो पीछे से आके आवाज दिया. नहीं, आप पीछे से आके आवाज दिया. आवाज दे के मेरे को पकड़ा. वो एक आग जैसा गाड़ी होते है ना. नहीं, आप जगह आपका जो राउंड में आग जैसा उबाला. उसके बाद में पीछे से पकड़ने के बाद किया. पकड़ने के बाद मैं उसको भगा के वो चिल्ला गया रूम तक. चिल्ला है क्या? जोर से चिल्ला. इधर लोकल पूरा गया. उसका कंपनी का लोग है ना, सब लोग गए कंपनी के अंदर. बोला कि क्या हुआ इतने जोर से क्यों चिल्लाए? मैं बोला कि ऐसा हुआ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.